ಕೊನೆ ಜನ್ಮ ಜಾತಕ ಮೊದಲಿಗೆ ಕಟ್ಟ ಕಡೆಗಿದೆ ನಿಲುಕೊನೆ ಪಟ್ಟ ಪಾಡಿಗೆ ನಲುಗಿದೆ ಸಾವು ಸೂತಕ ಸುಮ್ಮನೆ ಛದ್ಮವೇಷವ ಹಾಕಿದೆ ಅಂತರಾಳದ ಭಾವನೆ ವಿಶ್ವರೂಪವ ತಾಳಿದೆ ಅಷ್ಟದಿಕ್ಕಲಿ ಶೋಧನೆ ಸತ್ತ ಕೊನೆ 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 ಹಲೋ, ಪಂಚಾಕ್ಷರಿ ಪ್ರಿಯದರ್ಶನ್ ರಾವ್ ಅವರಾ? ಹೌದು, ನಾನೇ. ಸರ್, ಅದು ಸತ್ತ ಕೊನೆಯಲ್ಲಿ ಎಷ್ಟು ಸಲ ಕೇಳ್ತೀರಾ? ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ? ಛೇ, ಎಲ್ಲಪ್ಪ ಈ ಸತ್ತ ಕೊನೆ? ಕೇಳೋಣ ಅಂದರೆ ಯಾರೂ ಇಲ್ವೇ? ಅಯ್ಯೋ. ಏ, ಹಲೋ. ಏಯ್ ಏಯ್ ಐ ಇಲ್ಲಿ ಸತ್ತ ಕೊನೆಯಲ್ಲಿ? ಸತ್ತ ಕೊನೆ ಅಲ್ಲಿ. ಸತ್ತ ಕೊನೆ ಅಂದ ತಕ್ಷಣ ಇವನು ಯಾಕೆ ರಾಕೆಟ್ ತರ ಹೋದ? ಏನೇ ಇರಲಿ, ಇವನು ಸರಿಯಾಗಿ ತೋರಿಸಿರ್ಬೋದು. ಸತ್ತ ಕೊನೆ ಅಂದರೆ ಇದೇನಾ? ಇದು ಸ್ಮಶಾನ. ಛೇ, ಯಾರನ್ನು ಕೇಳೋದು?
ಯಾರಪ್ಪ ಇವಳು ಸ್ಮಶಾನ ಸುಂದರಿ? ದೆವ್ವಾಗಿವ್ವ ಮಧ್ಯರಾತ್ರಿ ಅಲ್ವಲ್ಲ, ಇವಳ ಹತ್ರನೇ ಕೇಳೋಣ. ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಮೇಡಮ್, ಇಲ್ಲಿ ಸತ್ತ ಕೊನೆಯಲ್ಲಿ ಸತ್ತ ಕೊನೆ? ಈ ವಯಸ್ಸಿನಲ್ಲಿ ಏನ್ರಿ, ನೋಡೋಕೆ ಹ್ಯಾಂಡ್ಸಮ್ ಆಗಿದ್ದೀರಾ, ಇವಾಗ್ಲೇ ಜುಗುಪ್ಸೆನಾ? ನಾನು ಹ್ಯಾಂಡ್ಸಮ್ಮ? ಲೈಫಲ್ಲಿ ಫಸ್ಟ್ ಟೈಮ್ ಒಬ್ಳು ಹುಡುಗಿ ನನ್ನ ಸೌಂದರ್ಯನ ಹೊಗಳಿರೋದು. ಥ್ಯಾಂಕ್ ಯು. ಸೌಂದರ್ಯ ಅನ್ನೋದು ನೋಡೋರ ಕಣ್ಣಲ್ಲಿರುತ್ತೆ, ಮಾಧುರ್ಯ ಅನ್ನೋದು ಹಾಡೋರ ಕಂಠದಲ್ಲಿರುತ್ತೆ, ಶೃಂಗಾರ ಅನ್ನೋದು ಸವಿಯೋರ ಮನದಲ್ಲಿರುತ್ತೆ. ಮೇಡಮ್, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ಅಂದಾಗೆ ಇಷ್ಟೊತ್ತಲ್ಲಿ ನೀವು ಈ ಸ್ಮಶಾನದಲ್ಲಿ ಏನು ಮಾಡ್ತಿದ್ದೀರಾ? ನಿಮ್ಗೆ ಮದುವೆ ಆಗಿದೆಯಾ? ಮದುವೆ ಆಗಿದೆ. 7 ವರ್ಷದ ಒಬ್ಬ ಮಗ ಇದ್ದಾನೆ. ಆದರೆ 5 ವರ್ಷದ ಹಿಂದೆ ನನ್ನ ಹೆಂಡತಿ ತೀರ್ಕೊಂಡ್ಬಿಟ್ಲು. ಇನ್ನೊಂದು ಮದುವೆ ಆಗ್ಬೋದಿತ್ತಲ್ಲ? ಯಾವ ಹುಡುಗಿನೂ ಸೆಟ್ ಆಗಲಿಲ್ಲ. ಓ, ಅಂದ ಹಾಗೆ ಸತ್ತ ಕೊನೆಗೆ ಯಾಕೆ ಹೋಗ್ತಿದ್ದೀರಾ? ಅಲ್ಲಿ ಪಂಚಾಕ್ಷರಿ ಪ್ರಿಯದರ್ಶನ್ ರಾವ್ ಅವರನ್ನು ನೋಡಬೇಕಾಗಿತ್ತು. ಆವಾಗಿಂದ ಮನೆ ಹುಡುಕ್ತಾ ಇದ್ದೀನಿ, ಸಿಗ್ತಾನೇ ಇಲ್ಲ. ನಿಮ್ಗೆ ಸತ್ತ ಕೊನೆ ನಾನ್ ತೋರಿಸ್ಲಾ? ನನ್ ಜೊತೆ ಬನ್ನಿ. ಏನ್ ನೋಡ್ತಾ ಇದ್ದೀರಾ? ನಿಮ್ಮ ಕಾಲು. ಅಲ್ಲಲ್ಲ, ನನ್ನ ಪ್ರಶ್ನೆಗೆ ನೀವು ಉತ್ತರ ಹೇಳಲಿಲ್ಲ. ಈ ಸ್ಮಶಾನದಲ್ಲಿ ನೀವೊಬ್ಬರೇ ಇದ್ದೀರಲ್ಲ, ನಿಮಗೆ ಭಯ ಆಗಲ್ವಾ? ಭಯ ನನಗ? ನೋಡು ಮಗ, ಮದುವೆಯಾಗದೆ ಸತ್ತಿರೋ ಹೆಣ್ಣು ಮಕ್ಕಳ ಆತ್ಮ ಮೋಹಿನಿ ರೂಪದಲ್ಲಿ ತಿರುಗುತ್ತಾ ಇರುತ್ತೆ. ಯಾರಾದರೂ ಸುಂದರವಾದ ಹುಡುಗರು ಒಬ್ಬಂಟಿಯಾಗಿ ಸಿಕ್ಕಿದ್ರೆ ಅವರ ರಕ್ತಾನ ಅಲ್ಲೇ ಹೀರಿಬಿಡುತ್ತೆ. ನೀನು ರಾಕ್ಷಸ ಗಣದಲ್ಲಿ ಹುಟ್ಟಿದ್ದೀಯಾ, ನಿನ್ನ ಕಣ್ಣಿಗೆ ಅವು ಕಾಣಿಸ್ತವೆ. ಕಂದ, ಹುಷಾರು. ನನಗೆ ಭಯನ? ನನ್ ಮನೆ ಇರೋದೇ ಇಲ್ಲಿ. ಸ್ಮಶಾನದಲ್ಲಿ ಮನೆನಾ? ಅಬ್ಬಾ, ಬದುಕದೆ. ಥ್ಯಾಂಕ್ಸ್ ಅಜ್ಜಿ. ಛೆ, ಈ ಪಂಚಾಕ್ಷರಿಯನ್ನು ಹುಡುಕೋದೆಲ್ಲಿ? ಪಂಚಭೂತಗಳಲ್ಲಿ ಲೀನವಾಗಿ ಹೋದ್ನೋ ಹೇಗೆ? ಪಂಚಾಕ್ಷರಿ ಪ್ರಿಯದರ್ಶನ್ ರಾವ್, ಕನ್ನಡ ವಿದ್ವಾಂಸ. ಅಬ್ಬಾ, ಅಮ್ಮ. ಪಂಚಾಕ್ಷರಿ ಪ್ರಿಯದರ್ಶನ್? ಹೌದು, ಮನೆಯೊಳಗೆ. ಸರ್,
ಈ ಸತ್ತ ಕೊನೆ ಹುಡುಕೋದ್ರಲ್ಲಿ ಸುಸ್ತಾಗಿ ಹೋಯ್ತು. ಸರ್, ಸತ್ತ ಕೊನೆ ಅಂದ್ರೆ ಏನು ಸರ್? ಹೇಳ್ತೇನೆ. ಅದಕ್ಕಿಂತ ಮೊದಲು ನಂದೊಂದು ಪ್ರಶ್ನೆ ಇದೆ. ಕೇಳಿ. ಕರ್ನಾಟಕದಲ್ಲಿ ಪ್ರತಿದಿನ ಎಷ್ಟು ಜನ ಸಾಯ್ತಾರೆ? ಅದು ಹೇಳೋ ಸ್ವಲ್ಪ ಕಷ್ಟ. ಏನಪ್ಪ ಇವನು ಬಂದ ತಕ್ಷಣ ಸತ್ತವ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾನಲ್ಲ. ಅಲ್ಲಿ ನೋಡಿದ್ರೆ ಸ್ಮಶಾನ ಸುಂದರಿ, ಇಲ್ಲಿ ನೋಡಿದ್ರೆ ಇವನು. ಇನ್ನೇನು ಕಾದಿದೆಯೋ? ಇದೇನು? ಕನ್ನಡ ಶಬ್ದಕೋಶ ನಾನೇ ರಚಿಸಿದ್ದು. ಸತ್ತ ಕೊನೆಗೆ ಅರ್ಥ ಅದರಲ್ಲಿದೆ, ಹುಡುಕಿ. ಇದು ನಿಮ್ಮ ಮನೆ ಹುಡುಕೋದಕ್ಕಿಂತನೂ ಕಷ್ಟದ ಕೆಲಸ. ಕಷ್ಟಪಡದೆ ಬೆಳೆಯದು ಬೆಳೆ, ಕಷ್ಟಪಡದೆ ಒಲಿಯದು ಕಲೆ. ಕಷ್ಟಕ್ಕಿದೆ ಅದರದೇ ಬೆಲೆ. ಕಷ್ಟದ ಕೆಲಸವನ್ನು ಇಷ್ಟಪಟ್ಟು ಮಾಡಿ, ಇಷ್ಟದ ಕೆಲಸವನ್ನು ಕಷ್ಟಪಟ್ಟು ಮಾಡೋದಿಲ್ವಾ? ವಿಚಿತ್ರ ಮನುಷ್ಯ, ವಿಚಿತ್ರ ಜಾಗ. ವಿಚಿತ್ರವಾದ ಮಾತುಗಳು, ವಿಚಿತ್ರ ವಸ್ತುಗಳು. ಅವನು ತಿರುಗಿ ಬರುವಷ್ಟರಲ್ಲಿ ನಾನಿಲ್ಲಿಂದ ಕಳ್ಚ್ಕೊಳ್ಳೋದೇ ಬೆಟ್ರು. ಸರ್, ನನ್ನೇನು ಮಾಡಬೇಡಿ ಸರ್. ನೀವು ಬೇಡ ಅಂದರೆ ನನ್ನ ಮನೆಗೆ ಬಂದವರನ್ನ ಹಾಗೆ ಹೋಗುವುದಕ್ಕೆ ನಾನು ಬಿಡಲ್ಲ. ಸೇಬ್ ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು. ಅದು ಸೇಬ. ಕರ್ನಾಟಕದಲ್ಲಿ ದಿನಂಪ್ರತಿ ಎಷ್ಟು ಜನ ಸಾಯ್ತಾರೆ ಅಂತ ಕೇಳಿದ್ದೆ, ನೀವಿನ್ನೂ ಉತ್ತರ ಕೊಟ್ಟಿಲ್ಲ. ನನಗೆ ಅದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಸರ್. ಗೊತ್ತಿಲ್ಲ ಅಂದರೆ ಬಿಟ್ಬಿಡಿ. ಕರ್ನಾಟಕದಲ್ಲಿ ಪ್ರತಿದಿನ ಎಷ್ಟು ಜನ ಸಾಯ್ತಾ ಇದ್ದಾರೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಪದಗಳು ಸಾಯ್ತಿವೆ. ಹೀಗೆ ಸಾಯ್ತಾ ಇರೋ ಕನ್ನಡ ಪದಗಳನ್ನು ಒಟ್ಟು ಸೇರಿಸಿ ಈ ಪುಸ್ತಕದಲ್ಲಿ ಅರ್ಥ ಸಹಿತ ಬರೆದಿದ್ದೇನೆ. ಈ ಪುಸ್ತಕ ಯುವಜನರ ಮನ ಮುಟ್ಟಲು ನಾನಿದಕ್ಕೆ ಕೊಟ್ಟ ಹೆಸರೇ ಸತ್ತ ಕೊನೆ. ನೀವಿದನ್ನು ಓದಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡರೆ ನಿಮ್ಮ ಮಗನಿಗೆ ಕನ್ನಡ ಮನೆ ಪಾಠ ನಾನು ಹೇಳಿಕೊಡಬೇಕಾಗಿಲ್ಲ, ನೀವೇ ಹೇಳಿಕೊಡಬಹುದು. ಸರ್, ಇದರ ಬೆಲೆ ಎಷ್ಟು? ಕೆಲವೊಂದು ವಸ್ತುಗಳಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಇದು ಮಾತೃಭಾಷೆಗೆ ನನ್ನ ಅಲ್ಪ ಕಾಣಿಕೆ ಅಷ್ಟೇ. ನನ್ನ ಮನೆ ಕನ್ನಡದ ಸತ್ತ ಕೊನೆ, ಆದರೆ ಕನ್ನಡ ಇಲ್ಲೇ ಮರುಹುಟ್ಟು ಪಡೆಯಬೇಕೆಂಬುದೇ ನನ್ನ ಆಸೆ. ಅಂದಾಗೆ ಸತ್ತ ಕೊನೆ ಅಂದ್ರೆ ಗೊತ್ತಾಯ್ತಲ್ವಾ? ಗೊತ್ತಾಗ್ಲಿಲ್ವಾ? ಇಲ್ಲಿ ನೋಡಿ. ಇನ್ನೂ ಗೊತ್ತಾಗ್ಲಿಲ್ವಾ? ಅಲ್ಲಿ ನೋಡಿ. ಈ ಶತಮಾನದ ಅಂತ್ಯದಲ್ಲಿ ವಿಶ್ವದ 7,000 ಭಾಷೆಗಳಲ್ಲಿ ಅರ್ಧದಷ್ಟು ಅಳಿದು ಹೋಗುವ ನಿರೀಕ್ಷೆಯಲ್ಲಿದೆ. ಪ್ರತಿ 14 ದಿನಗಳಿಗೊಮ್ಮೆ ಒಂದು ಭಾಷೆ ಸಾಯುತ್ತಿದೆ ಎಂದು ಅಂದಾಜಿಸಲಾಗಿದೆ. ಅಳಿವಿನಂಚಿನಲ್ಲಿರುವ ಪ್ರಾಣಿ ಹಾಗೂ ಸಸ್ಯ ಸಂಕುಲಗಳಂತೆ ಭಾಷೆಗಳು ಕೂಡ ಅಳಿವಿನಂಚಿನಲ್ಲಿವೆ. ಈ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸಲು ನಮ್ಮ ಜೊತೆ ನೀವು ಕೈಜೋಡಿಸಿ.